ದಿನಾಂಕ 23/2/2025 ರವಿವಾರ ಸರಸ್ವತಿಪುರ ಸಂಖ್ಯಾರು ಎಂಬಲ್ಲಿ ಪುತ್ತೂರು ಸಂಘದ ಶತಮಾನೋತ್ಸವ ಸಮಿತಿಯ ಸಮಾರೋಪ ಸಮಾರಂಭ ಹಾಗೂ ಸರಸ್ವತಿ ಎಜುಕೇಷನ್ ಸೊಸೈಟಿಯ ಕಟ್ಟಡ ಸರಸ್ವತಿ ಸದನದ ಅನಾವರಣ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪುತ್ತೂರು ಸಂಘದ ಅಧ್ಯಕ್ಷರಾದಂತಹ ಬಾಲಕೃಷ್ಣ ನಾಯಕ್ ತೆಂಕಿಲ ಇವರನ್ನ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮೂಲಚಂದ್ರ ಕಾಂಚನ ಇವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಹೆಸರು, ನಾನು ಈ ಕಾರ್ಯಕ್ರಮದ ಪ್ರಧಾನ ಸಂಚಾಲಕನಾದಂಥ ಹರೀಶ್ ಬೋರ್ಕರ್ ಕತ್ತಲಕಾನ, ಪುತ್ತೂರು ಬಾಲಾವಲಿಕಾರ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಸೇವಾ ಸಂಘ ವಿಜಯಸಡ್ ಪುತ್ತೂರು, ಇದರ ಅಧ್ಯಕ್ಷ ಬಾಲಕೃಷ್ಣ ನಾಯಕ್ ಹಾಜೇರು. ಈ ಒಂದು ಸಂಸ್ಥೆಯ ಶತಮಾನೋತ್ಸವ ಸಮಾರೋಪ ಸಮಾರಂಭದ ಬಗ್ಗೆ ಪತ್ರಿಕಾಗೋಷ್ಠಿಗಾಗಿ ನಾವು ಬಂದಿದ್ದೇವೆ. ಪುತ್ತೂರು ಸಂಘ ನಮ್ಮ ಸಮಾಜದ ಮಾತೃ ಸಂಘ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇನೆ. ಕ್ರಿಸ್ತಶಕ 1923ನೇ ಇಸವಿಯಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನ ಮಂಚಿ ಮೋಂತಿಮಾರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಅಂದಿನ ಹಿರಿಯರಾದಂತಹ ಕೋಕಾಳ ಶಂಕರನಾರಾಯಣ ಕಾಮತ್, ಹಾಗೆಯೇ ರಂಗ ನಾಯಕ್ ಸುಳ್ಯ, ಅದೇ ರೀತಿ ಪಂಡಿತ್ ನಾರಾಯಣ ನಾಯಕ್ ಕೊಡಂಗೆ ಇವರ ಮುಂದಾಳತ್ವದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಬಾಲಾವಲಿಕಾರ ಗೌಡ ಸಾರಸ್ವತ ಅಧ್ಯಾಪನ ಸಂಘ ಅಂತ ಹೇಳುವಂಥ ಹೆಸರಿನಲ್ಲಿ ಮೋಂತಿಮಾರಿನಲ್ಲಿ ಪ್ರಾರಂಭವಾದಂತಹ ಈ ಸಂಘ ಹೆಮ್ಮರವಾಗಿ ಬೆಳೆದು 102ನೇ ವರ್ಷದಲ್ಲಿ ಈಗ ನಡೀತಾ ಇದೆ. ಪುತ್ತೂರು ಈ ಸಂಘಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಅತ್ಯಂತ ಕ್ರಿಯಾಶೀಲವಾದಂತಹ ಈ ಸಂಘ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುನ್ನಡೆಯುತ್ತಾ ಇದೆ. ಹಾಗೆಯೇ 1923ರಿಂದ 2023ರವರೆಗೆ ಈ 100 ವಸಂತಗಳನ್ನು ಸಂಭ್ರಮದಿಂದ ಕಳೆದಂತಹ ಈ ಸಂಘ ಎಲ್ಲರ ಹಿತದೃಷ್ಟಿಯಿಂದ ಸಮಾಜಮುಖಿ ಕಾರ್ಯ ಚಿಂತನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಹಾಗೆಯೇ 1934ರಿಂದ 1974ರವರೆಗೆ ಈ ಸಂಘದ ನೇತೃತ್ವವನ್ನು ವಹಿಸಿದವರು ಶ್ರೀಯುತ ಶಿವಾನಂದ ಮಡಿಕೆಕಾರ ಸುಳ್ಯ, ವಿ.ಟಿ. ಬೋರ್ಕರ್ ಕತ್ತಲಕಾನ, ರಾಮಪ್ಪಯ್ಯ ಬೋರ್ಕರ್ ಕತ್ತಲಕಾನ, ಬೆಳ್ಳಿಪಾಡಿ ಜನಾರ್ದನ್ ನಾಯಕ್, ಶ್ರೀಯುತ ಶ್ರೀನಿವಾಸ್ ಬೋರ್ಕರ್ ಕತ್ತಲಕಾನ, ಕೃಷ್ಣ ನಾಯಕ್, ಪಂಜಿಕಲ್ಲು ಗೋವಿಂದ ನಾಯಕ್, ಮುಕುಂದ ನಾಯಕ್ ಕುಕ್ಕಾಡಿ, ಅದೇ ರೀತಿ ಆನಂದ ಠಾಗೂರ್ ಪುತ್ತೂರು, ಶಂಕರ್ರಾವ್ ಕಿಲಂಗೋಡಿ, ಸುಂದರ್ ನಾಯಕ್ ಸಂಟ್ಯಾರು, ಅದೇ ರೀತಿ ಶ್ರೀ ರಾಮಚಂದ್ರ ಶಾಮನಾಯಕ್ ಕುಂಟಿಕಾನ ಇವರೆಲ್ಲರ ಮುಂದಾಳತ್ವದಲ್ಲಿ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಂಘ ಮುನ್ನಡೆಯುತ್ತಾ ಬಂತು. ತದನಂತರದ ದಿನಗಳಲ್ಲಿಯೂ ಕೂಡ ಪುತ್ತೂರು ಪಂಡಿತ್ ಮುಕುಂದ್ ನಾಯಕ್, ಅದೇ ರೀತಿ ನಮ್ಮ ಶ್ರೀಯುತ ದಿವಾಕರ್ ರಾವ್ ಬ್ರಹ್ಮರಗುಂಡ, ಉದಯ್ ಶಂಕರ್ ಕುಕ್ಕಾಡಿ, ಶ್ರೀಮತಿ ಉಮಾನಾಯಕ್ ಕುಂಡೇರಿ, ಶಿವರಾಮ್ ನಾಯಕ್ ನಾಟೆಕಲ್ಲು, ಶ್ರೀಯುತ ರಾಮಚಂದ್ರ ಬೋರ್ಕರ್ ಕುಕ್ಕಾಡಿ, ಸೋಮಶೇಖರ್ ನಾಯಕ್ ಸಾಮತಡ್ಕ, ಗೋಪಾಲಕೃಷ್ಣ ನಾಯಕ್ ನಟ್ಟಿ ಪೋರೋಳಿ, ಶ್ರೀಯುತ ಅಜ್ಜಿರಾಳ ಗೋವಿಂದ ನಾಯಕ್, ಜಯಂತ್ ನಾಯಕ್ ಪಸೋಳಿಕೆ, ಚಂದ್ರಶೇಖರ ಶೇಂದ್ರಕರ್, ಕಸ್ತೂರಿ ಉದಯಶಂಕರ್, ರಾಮಕೃಷ್ಣ ನಾಯಕ್ ನೆಹರು ನಗರ, ಶ್ರೀಧರ್ ನಾಯಕ್ ಪದವು, ರಾಧಾಕೃಷ್ಣ ನಾಯಕ್ ಸುಳ್ಳಿ ಬೇಡ ಇತ್ಯಾದಿ ಹಿರಿಯರ ಮುಂದಾಳತ್ವದಲ್ಲಿ ಈ ಸಂಘ ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಪ್ರಸ್ತುತದಲ್ಲಿ ಈ ಸಂಘವು
ಈ ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಒಂದು 8 ಸಮಾಜಮುಖಿ ಸಮ್ಮೇಳನಗಳನ್ನು ನಡೆಸಿಕೊಂಡು ಬಂದಿದೆ. ಇವಾಗ 102ರ ಸಂಭ್ರಮದಲ್ಲಿ ಇರುವಂತಹ ಈ ಸಂಘಕ್ಕೆ ಸಂಘದ ಹೆಬ್ಬಯಕೆಯಾದಂತಹ ಒಂದು ತನ್ನದೇ ಆದಂತಹ ಸ್ವಂತ ನಿವೇಶನವನ್ನು ಆರ್ಯಾಪು ಗ್ರಾಮದ ಸಂಟ್ಯಾರು ಎಂಬಲ್ಲಿ ಒಂದು 48 ಸೆನ್ಸ್ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಈಗ ಪ್ರಸ್ತುತ ನಮ್ಮ ಸಮಾರೋಪ ಸಮಾರಂಭವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಸಮಾರೋಪ ಸಮಾರಂಭದ ಪ್ರಯುಕ್ತ ಸಂಘದ ಜಾಗದಲ್ಲಿ ಸಂಘದ ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಎಜುಕೇಶನ್ ಸೊಸೈಟಿಯ ಕಟ್ಟಡ ಒಂದು ಲೋಕಾರ್ಪಣೆ ಆಗಲಿಕ್ಕಿದೆ. ಅದೇ ರೀತಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆ ದಿವಸ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಶಂಕರ್ ನಾಯಕ್ರು, ಅಣ್ಣ ವಿನಯ್ ಚಂದ್ರ, ಗೋಕುಲ್ದಾಸ್ ನಾಯಕ್, ಸದಾಶಿವ ಪ್ರಭು ಡಿ ಸಿ ಅವರು, ಮಧುಸೂದನ್, ರಾಜಗೋಪಾಲ್ ಬಾಳಗುಳಿ, ಉಮೇಶ್ ಪ್ರಭು, ಅದೇ ರೀತಿ ಸರಸ್ವತಿ ಕಾಮತ್, ಅಶೋಕ್ ಪ್ರಭು ಕುಂಟುನಿ, ಸೋಮಶೇಖರ್ ಹೆಣ್ಮಕಜೆ, SR ರಂಗಮೂರ್ತಿ ಮೊದಲಾದ ಗಣ್ಯ ವ್ಯಕ್ತಿಗಳು ಆತಿಥ್ಯವನ್ನು ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಈ ದಿವಸದ ಕಾರ್ಯಕ್ರಮಗಳು ಈ ರೀತಿ ಇವೆ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಯೋಗ, ಧ್ಯಾನ, ಸೂರ್ಯ ನಮಸ್ಕಾರ ಇತ್ಯಾದಿ ಕಾರ್ಯಕ್ರಮಗಳಾದ ನಂತರ ಬೆಳಗಿನ ಹೊತ್ತಿನಲ್ಲಿ ಗಣಹೋಮ, ಶಿವಪೂಜೆ, ಸತ್ಯನಾರಾಯಣ ಪೂಜೆ, ಅದೇ ರೀತಿ ಚಂಡಿಕಾ ಹವನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ 10:10 ನಂತರ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದೇ ರೀತಿ ಮಧ್ಯಾಹ್ನ ನಂತರದ ಕಾರ್ಯಕ್ರಮಗಳಲ್ಲಿ 2 ಗಂಟೆಯಿಂದ 10 ಗಂಟೆ ರಾತ್ರಿ ತನಕ ಸಾಂಸ್ಕೃತಿಕ ವೈವಿಧ್ಯ ಎಂಬಂತಹ ಟೈಟಲ್ನ ಅಡಿಯಲ್ಲಿ ರಸಮಂಜರಿ, ಯಕ್ಷಗಾನ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಸಮಾಜದ ವಿವಿಧ ಭಾಗಗಳಲ್ಲಿ ಇರುವಂತಹ ಸಮಾಜದ ಪದಾಧಿಕಾರಿಗಳ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ರೀತಿಯಾಗಿ ಹಿರಿಯರನ್ನು ನೆನಪಿಸುವಂತಹ ಶತ ನಮನ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮ ಕೂಡ ಇದರ ಜೊತೆಯಲ್ಲಿ ಜೋಡಿಸಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗ್ತವೆ ಅಂತ ಹೇಳುವಂತಹ ಭರವಸೆ ನಮ್ಮದು. ಯಾವುದು ಕಟ್ಟಡ ಹೆಚ್ಚು ಕಡಿಮೆ ಹತ್ತಿರ 1 ಕೋಟಿ ಹತ್ತಿರದ ಒಂದು ಇದು ಎಜುಕೇಶನ್ ಸೊಸೈಟಿಯವರು ಕಟ್ಟಿದ್ದು. ಅದು ಕೂಡ ಒಂದು ಲೋಕಾರ್ಪಣೆ ಆಗ್ಲಿಕ್ಕಿದೆ. ಸಮಾಜಮುಖಿ ಅಂತ ಹೇಳಿದ್ರೆ ಈ ಕಟ್ಟಡದಲ್ಲಿ ಅದು ಎಜುಕೇಶನ್ ಸೊಸೈಟಿ ಸಂಘದ ಅತ್ಯಂತ ಕ್ರಿಯಾಶೀಲವಾದಂಥ ಪ್ರಾಯ ಪ್ರಬುದ್ಧರಾಗಿದ್ದರೂ ಕೂಡ ನಿವೃತ್ತಿ ಆದ ನಂತರ ಕುಂಟಿಕಾನ, ನಮ್ಮ ಬಲ್ನಾಡಿನ ಕುಂಟಿಕಾನ ರಾಮಚಂದ್ರ ಶ್ಯಾಮ್ ನಾಯಕ್ ಅವರ ಶತಮಾನೋತ್ಸವ, ಅವ್ರಿಗೆ ಶತಮಾನ ಆದಂತಹ ಸಂದರ್ಭದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಸುಳ್ಯ ಸಂಘದ ಆಶ್ರಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸಿದ್ದೇವೆ. ಅದೇ ರೀತಿ ನಮ್ಮ ಪಂಡಿತ್ ಮುಕುಂದ್ ನಾಯಕ್ ಅಂತೇಳಿ ಪುತ್ತೂರಿನಲ್ಲಿದ್ದಾರೆ, ಕುಕ್ಕಾಡಿಯವರು, ಅವರ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಪುತ್ತೂರಿನ ಸಂಘದ ಆಶ್ರಯದಲ್ಲಿಯೇ ನಮ್ಮ ಸ್ವಾಮಿ ಕಲಾಮಂದಿರದಲ್ಲಿ ಅದು ಕೂಡ ವೈಭವೋಪಯುಕ್ತವಾಗಿ ಆಚರಿಸಿದ್ದೇವೆ. ಅದೇ ರೀತಿ ಶಿವಪುರ ಸುಬ್ಬಣ್ಣ ನಾಯಕ್ ಅಂತೇಳಿ ಶಿವಮೊಗ್ಗ, ಅವರ ಒಂದು ಸ್ಮರಣ ಕಾರ್ಯಕ್ರಮವನ್ನು ಬೆಳ್ತಂಗಡಿಯ ಸಂಘದ ಆಶ್ರಯದಲ್ಲಿ ಅತ್ಯಂತ ಸಂತೋಷದಾಯಕವಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆ. ಹೀಗೆ 3 ಕಾರ್ಯಕ್ರಮಗಳನ್ನು 3 ಸಮ್ಮೇಳನಗಳನ್ನು ನಾವು ಮಾಡಿದೆವು. ಅದರ ಮೊದಲು ಹಿಂದಿನವರು 1929ರಲ್ಲಿ ಆ ಕಾಲದಲ್ಲಿ ಪ್ರಪ್ರಥಮವಾದಂತಹ ಸಮ್ಮೇಳನವನ್ನು ಶ್ರೀ ಕ್ಷೇತ್ರ ಮೋಂತಿಮಾರು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಆಯೋಜಿಸಿದ್ರು. ಅದೇ ರೀತಿ ಬಂಟಕಲ್ಲಿನಲ್ಲಿ, ಎಣ್ಣೆಹೊಳೆ, ಅದೇ ರೀತಿ ಮೋಂತಿಮಾರಿನಲ್ಲಿ ಮತ್ತೆ ಪುನಃ ಒಟ್ಟಾಗಿ ಹೊತ್ತಿನಲ್ಲಿ ಆ ಕಾಲದ ಪದಾಧಿಕಾರಿಗಳು 4 ಸಮ್ಮೇಳನಗಳನ್ನು ಆಯೋಜಿಸಿ. ಯಾವುದು ಇಲ್ಲ, ಸಮಾರೋಪ ಸಮಾರಂಭದ ಹಿನ್ನೆಲೆಯಲ್ಲಿ ಸಂಘಕ್ಕೆ ಶತವರ್ಷಗಳು ಆದಂತಹ ಸಂದರ್ಭ ಅಂದರೆ 2023ರಲ್ಲಿ ಸಂಘ ಒಂದು ಸಂಕಲ್ಪ ಮಾಡಿದ್ದು, ಶತಮಾನೋತ್ಸವದಲ್ಲಿ ಶತ ಕಾರ್ಯಕ್ರಮಗಳನ್ನು ವಿವಿಧ ಭಾಗಗಳಲ್ಲಿ ಮಾಡಬೇಕು ಅಂತೇಳಿ. ಆ ಕಾರ್ಯಕ್ರಮಗಳ ಅಡಿಯಲ್ಲಿ ವೈದ್ಯಕೀಯ ಶಿಬಿರಗಳು, ಹಾಗೆ ರಕ್ತದಾನ ಶಿಬಿರ, ಹಾಗೆಯೇ ಭಜನಾ ಸ್ಪರ್ಧೆಗಳು, ಬೇರೆ ಬೇರೆ
ರೀತಿಯ ಮನೆ ಇಲ್ಲದವರಿಗೆ ಪಾಪದವರಿಗೆ ಮನೆಯನ್ನು ಕಟ್ಟಿಕೊಡುವಂತಹ ಕೆಲಸ. ಅದೇ ರೀತಿ ವಿದ್ಯಾರ್ಥಿ ವೃಂದದ ಪ್ರೋತ್ಸಾಹಕ್ಕಾಗಿ ಅವರಿಗೆ ವಿದ್ಯಾರ್ಥಿ ವೇತನ, ಈ ರೀತಿಯ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಕೂಡ ನಾವು ಸಂಘದವರು ಅತ್ಯಂತ ಯಶಸ್ವಿಯಾಗಿ ಮಾಡಿದೆವು. ಇವತ್ತೀಗ ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಕೂಡ ಈ ಶತಮಾನ ಕಾರ್ಯಕ್ರಮಗಳ ಪ್ರಾರಂಭದ ಶಿಲಾನ್ಯಾಸವನ್ನು ನಮ್ಮ ಗೌಡಪಾದಾಚಾರ್ಯರಾದಂತಹ ಸಂಸ್ಥಾನ ಗೌಡಪಾದಾಚಾರ್ಯ ಶ್ರೀ 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 ಶಿವಾನಂದ ಸರಸ್ವತಿ ಸ್ವಾಮಿ ಮಹಾರಾಜರವರ ಅಮೃತ ಹಸ್ತಗಳಿಂದ ಉದ್ಘಾಟನೆ ಮಾಡಿ ಚಾಲನೆಯನ್ನು ಕೊಡಲಾಗಿದೆ. ಬಾಲವಳಿಕರ್ ಗೌಡ ಸಾರಸ್ವತ ಸಮಾಜ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಈ ಸಂಘ ಅದೇ ನಾನು ಹೇಳಿದ್ರೆ ಸಮಾಜಮುಖಿ ಚಿಂತನೆ 2001ರಲ್ಲಿ ಸಂಘದ ನೇತೃತ್ವದಲ್ಲಿ ಎಲ್ಲ ಸಮಾಜ ಬಾಂಧವರನ್ನು ಒಟ್ಟುಗೂಡಿಸಿಕೊಂಡು ಒಂದು ಸಭಾ ಕಾರ್ಯಕ್ರಮವನ್ನು ಮಾಡಿ ಸಂಘದ ಆ ಕಾಲದ ಹಿರಿಯರ ನೆನಪುಗಳು ಅಥವಾ ಅವರ ಒಂದು ಆಶೋತ್ತರಗಳು ಏನಿತ್ತು ಅಂದ್ರೆ, ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಹುಟ್ಟು ಹಾಕಬೇಕು, ಇನ್ನೊಂದು ಆರ್ಥಿಕವಾದಂತಹ ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅಂತ ಹೇಳಿ ಈ 2 ಕಾನ್ಸೆಪ್ಟ್ಗಳು ಆ ಕಾಲದವರಿಗೆ ಇತ್ತು. ಅದನ್ನು ಸಹಕಾರಗೊಳಿಸಿದವರು 2001ರಲ್ಲಿ ಸಂಘದ ನೇತೃತ್ವದಲ್ಲಿ ಈ ಒಂದೇ ರೀತಿಯ ಅಭಿಪ್ರಾಯ ಇರುವಂತಹ ಜನರನ್ನೆಲ್ಲ ಸೇರಿಸಿಕೊಂಡು ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಎಂಬಂತಹ ಆರ್ಥಿಕ ಸಂಸ್ಥೆಯನ್ನು ಹುಟ್ಟು ಹಾಕಲಾಯಿತು. ಅದಕ್ಕೆ ಅದೇ ರೀತಿ 2005ರಲ್ಲಿ ಶ್ರೀ ಸರಸ್ವತಿ ಎಜುಕೇಶನ್ ಸೊಸೈಟಿ ಎಂಬಂತಹ ಸಂಸ್ಥೆಯನ್ನು ಕಟ್ಟಲಾಯಿತು. ಆ 2 ಸಂಸ್ಥೆಗಳು ಕೂಡ ಸರಸ್ವತಿ ಎಜುಕೇಶನ್ ಸೊಸೈಟಿ ಪ್ರಾರಂಭವಾದದ್ದು ಮೋಂತಿಮಾರು ಕ್ಷೇತ್ರದಲ್ಲಿ, ಅಲ್ಲಿ ITI ಪ್ರಾರಂಭಿಸಿದೆವು. ಇದು ಆರ್ಥಿಕ ಸಂಸ್ಥೆ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ, ಅದು ಇವತ್ತು 20 ಶಾಖೆಗಳನ್ನು ಹೊಂದಿಕೊಂಡು 20ಕ್ಕೆ 20 ಕೂಡ ಶಾಖೆಗಳು ಲಾಭದಾಯಕವಾಗಿ ನಡೀತಾ ಇವೆ. ಅದೇ ರೀತಿ ನಿನ್ನೆ ನಮ್ಮ ದರ್ಬೆಯ ಬ್ರಾಂಚಿನ 100 ಕೋಟಿಯ ವ್ಯವಹಾರವನ್ನು ಮಾಡಿದ್ದಕ್ಕೆ ಆ ಸಂಸ್ಥೆಯಲ್ಲಿ ಒಂದು ನೆನಪಿನ ಒಂದು ಕಾರ್ಯಕ್ರಮವನ್ನು ಕೂಡ ನಿನ್ನೆ ತಾನೇ ನಾವು ಆಯೋಜಿಸಿದ್ದೆವು ಕೂಡ. ಒಟ್ಟಿನಲ್ಲಿ ಸಮಾಜ ಇಡೀ ಟೋಟಲ್ ಕೇವಲ ಬಾಲವಳಿಕಾರ ಸಮಾಜದ ಜೊತೆಗೆ ಇಡೀ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಎಲ್ಲರೂ ಕೂಡ ವಸುದೈವ ಕುಟುಂಬಕಂ ಅಂತ ಏನು ಹೇಳ್ತೇವೆ ಆ ರೀತಿಯ ಕಾನ್ಸೆಪ್ಟಿನಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಬಾಂಧವರು ವಿಶೇಷವಾಗಿ ಒಟ್ಟಾಗಿ ಇರಬೇಕು, ಆ ರೀತಿಯ ಒಟ್ಟಾಗಿ ಮುಂದುವರಿಬೇಕು, ಅಭಿವೃದ್ಧಿ ಹೊಂದಬೇಕು ಅಂತ ಹೇಳುವಂತ ದೃಷ್ಟಿಕೋನ ಸಂಘದ್ದು. ಆ ಸಂಘದ ದೃಷ್ಟಿಕೋನದಲ್ಲಿ 2 ಸಂಸ್ಥೆಗಳು ಚೆನ್ನಾಗಿ ನಡೀತಾ ಇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.